ಅಧರ್ಮದ ಪರವಾಗಿ ಶಾಸಕ ಸುಕುಮಾರ ಶೆಟ್ಟರು ಬೈಂದೂರು ಕ್ಷೇತ್ರದಲ್ಲಿ ಯುದ್ಧವನ್ನು ಸಾರಿದ್ದಾರೆ. ಗೋಪಾಲ ಪೂಜಾರಿಯವರ ನೇತೃತ್ವದಲ್ಲಿ ಮಹಿಳೆಯರ ಪರವಾಗಿ ನಾವೆಲ್ಲರೂ ಧರ್ಮದ ಯುದ್ಧವನ್ನು ಸಾರಿದ್ದೇವೆ. ಅಧರ್ಮದ ಪರ ಹೋರಾಟ ಮಾಡ್ತಾ ಇರುವ ಸುಕುಮಾರ ಶೆಟ್ಟರಿಗೆ ಅಪಜಯವಾಗುವುದು ಖಚಿತ ಅಂತ ಯುವ ಕಾಂಗ್ರೆಸ್ ಮುಖಂಡ ವಿಕಾಸ್ ಹೆಗ್ಡೆ ಬೈಂದೂರು ಶಾಸಕ BMS ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಣ್ಸೆಯ ಸ್ವಾವಲಂಬನ ಹೊಲಿಗೆ ತರಬೇತಿ ಕೇಂದ್ರವನ್ನು ಕಾನೂನು ಬಾಹಿರವಾಗಿ ಮುಚ್ಚಿರುವುದನ್ನು ಖಂಡಿಸಿ ಕುಂದಾಪುರ ತಾಲೂಕು ಪಂಚಾಯತ್ ರಾಜ್ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಉಪ್ಪುಂದಪೇಟೆಯಲ್ಲಿ ನಡೆದಂತಹ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮ ಪಂಚಾಯತ್ PDOವಿಂದ ಹಿಡಿದು ಜಿಲ್ಲಾ ಪಂಚಾಯತ್ CEO ತನಕ ಅಧಿಕಾರಿಗಳು ಸುಕುಮಾರ ಶೆಟ್ಟರ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಸುಕುಮಾರ ಶೆಟ್ಟರಂತಹ ಸರ್ವಾಧಿಕಾರಿ ಶಾಸಕರ ಜೊತೆಗೆ ಸೇರಿಕೊಂಡು ಸ್ವಾವಲಂಬಿ ಮಹಿಳೆಯರನ್ನ ಬೀದಿಪಾಲು ಮಾಡಲು ಪ್ರಯತ್ನಪಟ್ಟ ಜಿಲ್ಲಾ ಪಂಚಾಯತ್ CEO ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. 22 ದಿನ ಕಳೆದಿದೆ. ಕನಿಷ್ಠ ಪಕ್ಷವಾದರೂ ಆ ಮಹಿಳೆಯರನ್ನ ಭೇಟಿ ಮಾಡಿ ಅವರ ನೋವನ್ನ ಆಲಿಸಿ ಸೌಜನ್ಯಕ್ಕಾದರೂ ಭೇಟಿ ಮಾಡುವ ಮನಸ್ಥಿತಿ ಇಲ್ಲದ ಅವರು ಖಂಡಿತವಾಗಿಯೂ ಜಿಲ್ಲಾ ಪಂಚಾಯತ್ CEO ಅಲ್ಲ, ಅವರು ಶಾಸಕರ ಏಜೆಂಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾನು ಈ ಜಿಲ್ಲೆಯ ಅಧಿಕಾರಿಗಳನ್ನ, ಸಂಬಂಧಪಟ್ಟಂತ ಸಚಿವರನ್ನ, ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಸುಕುಮಾರ ಶೆಟ್ಟರಂತ ಸರ್ವಾಧಿಕಾರಿ ಶಾಸಕರ ಜೊತೆ ಸೇರ್ಕೊಂಡು ಈ ಮಹಿಳೆಯರನ್ನು ಬೀದಿಪಾಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಜಿಲ್ಲಾ ಪಂಚಾಯತ್ CEO ಮೇಲೆ ಕೂಡ ಕ್ರಮ ಆಗಬೇಕು. ಅವರ ಏನು ಸರ್ವಿಸ್ ರಿಜಿಸ್ಟರ್ ಉಂಟು, ಆ ರಿಜಿಸ್ಟರ್ ಎಂಟ್ರಿ ಆಗಬೇಕು. ಇಂಥ ಒಂದು ಕೃತ್ಯವನ್ನ ಜಿಲ್ಲಾ ಪಂಚಾಯತ್ CEO ಮಾಡಿದ್ದಾರೆ. ಅವರು ಜೀವನ ಪರ್ಯಂತ ಅವರು ಸರ್ವಿಸ್ ಮುಗಿಯೋ ತನಕ ಈ ಒಂದು ಕಪ್ಪು ಚುಕ್ಕೆ ಎನ್ನುವಂಥದ್ದು ಅವ್ರ ಜೊತೆಯಲ್ಲಿ ತಿರುಗಬೇಕು ಅನ್ನುವಂಥ ಮಾತನ್ನ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.